ನಿನ್ನ ಮುಖಾರವಿಂದವನ್ನೇ ಗಮನಿಸಿದೆ ಎಂದಾದರೆ ಬಹಳ ಹರುಷದಿಂದಲೇ ಓಡೋಡಿ ಬಂದಿದ್ದೀಯ. ಆಲೋಚಿಸುವುದು ನಾನು, ದೇವಲೋಕದಲ್ಲಿ ಅದೆಷ್ಟೋ ಜನ ಅಪ್ಸರಾಂಗ ಸ್ತ್ರೀಯರಿದ್ದಾರಂತೆ, ಅವರೇ ನನ್ನ ಬಳಿಗೆ ಬಂದರು ಅನ್ನುವಂತಹ ಭಾಸವಾಯಿತು ಎಂದಾದರೆ ಖಂಡಿತವಾಗಿ ಅವರಲ್ಲ. ಯಾಕೆ ಹೇಳು? ಅವರು ಕಣ್ಣನ್ನು ಮುಚ್ಚುವುದಿಲ್ಲ. ನೀನು ನನ್ನನ್ನೇ ನೋಡುತ್ತಿದ್ದೀಯ, ಕಣ್ಣನ್ನು ಮುಚ್ಚುತ್ತಾ ಇದ್ದೀಯ. ಹಾಗಾದರೆ ಅವರು ಯಾರು ಅಲ್ಲ ಎನ್ನುವುದೇ ಸತ್ಯವಾದರೆ, ಓ ಹೆಣ್ಣೆ, ನಿನ್ನನ್ನು ಹೆತ್ತವರಾರು, ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣವಾದರೆ ಏನು, ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಬಹುದೇ? ಅಮ್ಮಮ್ಮ ಅಮ್ಮಮ್ಮ ಜಾನಿ ನಿಮ್ಮಯ ತಂಗಿ ಸುಮರಾಗಿ ದಾಸಿದ ಹೌದು. ಸುಮನಾಂಗಿ ಹೌದು. ಏನು ಬಹಳ ದೂರದಲ್ಲಿದ್ದಾರೆ? ಹೌದು. ವಿಚಾರವನ್ನು ಬಲ್ಲವಳು ನಾನು. ನಾನು ಅಲ್ಲಿಂದಲೇ ಬಂದವಳಮ್ಮ. ನೀನೀಗ ಬಂದದ್ದು ನನ್ನ ತಂಗಿಯ ಮನೆಯಿಂದ? ಹೌದು. ನನ್ನೊಬ್ಬ ಪರಿಚಯ ಇಲ್ಲವೇ ಅಮ್ಮ ನಿಮಗೆ? ಖಂಡಿತವಾಗಿ ಇಲ್ಲ. ಯಾಕಮ್ಮ? ನಿಮ್ಮ ತಂಗಿಯ ಬಳಿಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ದವಳು ನಾನು. ದಾಸಿ? ಹೌದು. ಅವರ ಜೊತೆ ಕೆಲಸ ಮಾಡದಿದ್ದವಳು ನಾನು. ಹಾಗೆ ಒಮ್ಮೆ ಅಕ್ಕನನ್ನು ನೋಡಿ ಬಾ ಎಂದ್ರು. ಹಾಗೆ ನಿಮ್ಮಲ್ಲಿ ನೋಡುವುದಕ್ಕಾಗಿ ಬಹಳ ಹರುಷದಿಂದಲೇ ನಿನ್ನನ್ನು ಇಲ್ಲಿಗೆ ಕಳುಹಿದ್ದಾರೆ ಅನ್ನುವುದೇನೋ ದಿಟ. ಆದರೆ ನಿನ್ನ ಹೆಸರೇನೆಂದು ಹೇಳಲಿಲ್ಲವೇ? ಅಮ್ಮ ಏನು? ನನ್ನ ಹೆಸರು ಭಾಗೀರಥಿ. ಭಾಗೀರಥಿ?
ವಿಚಾರವನ್ನೇ ಹೊತ್ತುಕೊಂಡು ಬಂದವಳು ನೀನು. ಹೌದು. ಹೌದೇನೆ? ಆಡಿದಂತಹ ಮಾತುಗಳನ್ನೇ ಕೇಳಿದ ಅವಾಗ ಮನಕ್ಕೆ ಒಂದು ರೀತಿಯಾದಂತಹ ಸಂತೋಷ. ಬರಡು ಭೂಮಿಗೆ, ಬರಡು ಇಳೆಗೆ ಪನ್ನೀರ ಹನಿಯೊಂದು ಸ್ಪರ್ಶಿಸಿದರೆ ಯಾವ ರೀತಿಯಾಗಿ ಗಿಡ ಮರಗಳೆಲ್ಲವೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾವೋ ಅದೇ ರೀತಿಯಲ್ಲಿ ಎನ್ನಯ ಮನಸ್ಸಿಗೆ ಉಲ್ಲಾಸವಾಯಿತು. ಹೌದೇನೆ? ಕೇಳುವುದಕ್ಕೆ ಮರೆತು ಹೋದೆ. ಎನ್ನಯ ತಂಗಿ ಹೇಗಿದ್ದಾಳೆ? ಅವಳ ಗಂಡ ಹೇಗಿದ್ದಾಳೆ? ಎಲ್ಲರೂ ಸಂತೋಷದಿಂದಲೇ ಇದ್ದಾರೆಯೇ? ಹೌದಮ್ಮ. ಆ. ನಿಮ್ಮ ತಂಗಿಗೆ ಏನು ಬಿಡಿ, ಆ. ಬೇಕಾದಷ್ಟು ಆಸ್ತಿ ಅಂತಸ್ತು ಒಡವೆ ಎಲ್ಲನೂ ಇದೆ. ನಿನಗೇನು ಕಡಿಮೆ ಮಾಡುವುದಿಲ್ಲ ಅವ್ರು ಬಿಡಿ. ಖಂಡಿತ ಇಲ್ಲ. ಅಲ್ವೇ? ಜೊತೆಗಿದ್ದವಳಲ್ವಾ ಹೌದು. ಅಂತ ನಾನು ಯೋಚನೆ ಮಾಡುವುದು. ಬಹುದೂರ ಸಾಗಿ ಬಂದವಳು ನೀನು. ಮರೆತೆ ಬಿಟ್ಟೆ ನಾನು. ಯಾವುದು? ಏನಮ್ಮ? ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಏನಾದರೂ ಬೇಕೆ ಎಂದು ಕೇಳುವುದನ್ನೇ ಮರೆತವಳು ನಾನು. ಒಮ್ಮೊಮ್ಮೆ ಹಾಗೆ ಮಾತುಗಳನ್ನಾಡುತ್ತಾ ಅತ್ತ ಇತ್ತ ಚಿತ್ತವನ್ನು ಸೆಳೆಯುತ್ತಾ ನೋಡುತ್ತಾ ಕುಳಿತೇನೆಂದಾದ್ರೆ ಕೆಲವೊಮ್ಮೆ ಹೀಗೆ ಮರೆತೇ ಹೋಗುವುದು. ನಿಮ್ಮ ಯಾಕೆ? ಮಾತಿನಿಂದಲೇ ನನ್ನ ಹೊಟ್ಟೆ ತುಂಬಿದೆ ಅಮ್ಮ. ಹೌದಾ? ನನ್ನ ಮಾತಿನಿಂದಲೇ ಹೊಟ್ಟೆ ತುಂಬಿದೆ. ಅಷ್ಟು ಸೊಗಸಾಗಿ ಮಾತನಾಡ್ತಾ ಇದ್ದೀರಿ. ಹೌದೇ? ಹಾಗಾದರೆ ಬಂದಿರುವಂತಹ ಕಾರಣಗಳೇನು? ಅಮ್ಮ, ಹಾ. ನನ್ನ ಮಾತುಗಳು ಇನ್ನೂ ತುಂಬಾ ಇದೆ. ಹೌದಾ? ಅದನ್ನು ಕೇಳಿದ್ರೆ ಇನ್ನೂ ನಿಮಗೆ ತುಂಬಾ ಸಂತೋಷ ಬರ್ತಾ ಇದೆ. ಇನ್ನಷ್ಟು ನಿನ್ನಲ್ಲಿ ಮಾತುಗಳಿವೆ. ಹೌದಮ್ಮ. ಏನಮ್ಮ ಹೇಳ? ದೇವರಿಯ ಚಕ್ರ ಪೂಜಿಸಲಿ, ದೇವರಿಯ ಚಕ್ರವ ಪೂಜಿಸಲಿ, ಭಾವಿಸಿ ಭಾವಕಿ ಅಮ್ಮ, ಭಾಗೀರಥಿ, ನಾನು ಬರುತ್ತಾ ಆ, ಒಳ್ಳೆ ಬದಿಯಲ್ಲಿ ಬಂದೇನಮ್ಮ. ಬರುವಂತಹ ದಾರಿ ಮಧ್ಯದಲ್ಲಿ ನದಿಯೊಂದು ಸಿಕ್ಕಿದೆ. ಹೌದು. ಏನಾಯ್ತು? ನಿಮಗೆ ಕೇಳಿದ್ರೆ ಇನ್ನೂ ಖುಷಿ ಆಗ್ಬೋದು. ನದಿ ಸಿಕ್ಕಿದೆ ಕೇಳಿದ್ರೆ ನನಗೆ ಯಾಕೆ ಖುಷಿಯೇನೆ? ಯಾಕೆಂದ್ರೆ ಆ, ಅಲ್ಲಿ ತುಂಬಾ ಜನ ಆ, ಸ್ನಾನ ಮಾಡ್ತಾ ಇದ್ರಮ್ಮ. ನದಿಯಲ್ಲಿ ಸ್ನಾನ ಮಾಡುವುದು ಇದ್ದದ್ದೇ ಬಿಡು. ಹೌದು. ಆ, ಅದರಲ್ಲೇನು ವಿಶೇಷ? ಯಾರಾದ್ರೂ ನಿನಗೆ ಪರಿಚಯದವರಿದ್ರ? ಪರಿಚಯದವರು ಇದ್ರು. ಹೌದಾ? ಹೆಂಗಸರು ಹೆಂಗಸರು ತುಂಬಾ ಜನ ಇದ್ರಮ್ಮ ಅಲ್ಲಿ. ಛೇ 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 ಛೇ. ಆ, ನೀವು ಹೇಳ್ಬೋದು ನೋಡುವುದು ತಪ್ಪು ಅಂತ, ಖಂಡಿತವಾಗಿಯೂ ನೋಡು. ಆದ್ರೂ ನೋಡ್ಲೇಬೇಕಾಗ್ತದಮ್ಮ. ಗಂಡಸರು ಸ್ನಾನ ಮಾಡುವುದು ನಿನಗೆ ನೋಡಬೇಕಾಯ್ತಾ? ಇಡೀ ವಿಶ್ವದಲ್ಲಿ ಆ. ತುಂಡು ಬಟ್ಟೆ ಹಾಕೊಂಡು ಸ್ನಾನ ಮಾಡಿ ಆ. ಅವರು ಭುವನ ಸುಂದರಿ ಅಂತ ಪಟ್ಟವನ್ನು ದಕ್ಕಿಸ್ಕೊಳ್ತಾರಮ್ಮ. ಬಿಡು, ನಮಗೆ ಬೇಡ, ಇಲ್ಲಿಗೆ ಭಕ್ತಿಯವಲ್ಲ ಅದು. ಆದ್ರೆ ಬರುವಂತ ಒಂದು ದಾರಿಯಲ್ಲಿ ನೀನು ಯಾರನ್ನು ನೋಡಿದೆ ಅನ್ನೋದು ಬೇಕಾದ ಈಗ. ಹಾಗೆವಾಗ ನೋಡುವುದು ತಪ್ಪಲ್ಲ. ಆ, ಆದ್ರೂ ಕೂಡ ನನ್ನೊಬ್ರು ಕರೆದ್ರು ಅಮ್ಮ ಅಲ್ಲಿ. ಈಗ ದಾರಿ ಮಧ್ಯದಲ್ಲಿ ಬರುವಾಗ ನದಿಯೊಂದು ಸಿಕ್ಕಿದ ಆವಾಗ ನಿನ್ನನ್ನು ನದಿಯಲ್ಲಿ ಸ್ನಾನ ಮಾಡುವವರು ಕರೆದಂತ. ಹೌದಮ್ಮ. ಯಾಕೆ? ಅವರು ಜಳಕ ಮಾಡುವುದನ್ನು ನೋಡಿ ನೀನು ಪುಳಕಿತಗೊಂಡೇ ಹೇಗೆ? ಹಾಗಲ್ಲಮ್ಮ. ಮತ್ತೆ? ನನ್ನನ್ನು ಕರೆದವರು ನಿಮಗೂ ಪರಿಚಯ ಇದ್ದಾರಮ್ಮ ಅವರು. ಹೌದು, ರಾಜರ ಅರಮನೆಯಲ್ಲಿರುವವಳು ನಾನು. ಹೌದು. ನದಿಯಲ್ಲಿ ಸ್ನಾನ ಮಾಡುವವರೆಲ್ಲ ನನಗೆ ಪರಿಚಯದವರು. ಏನೇ ನಿನ್ನ ಮಾತಿನ ಒಳಾರ್ಥ? ಇಲ್ಲಮ್ಮ. ಮತ್ತೆ? ನಮಗೆ ಇಬ್ಬರಿಗೂ ಪರಿಚಯದವರಮ್ಮ ಅವರು. ಈಗ ನಿನಗೂ ಪರಿಚಯ ನನಗೂ ಪರಿಚಯವ? ಹೌದು. ಯಾರವರು? ಅಮ್ಮ, ಏನು? ಅವರು ಇಲ್ಲಿಯ ರಾಯರಮ್ಮ. ರಸ. ಅವರು ಸ್ನಾನ ಮಾಡೋದನ್ನು ನೋಡಿದಮ್ಮ ನಾನು. ಹೌದಾ? ಅವರು ಸ್ನಾನ ಮಾಡುವುದನ್ನು ನೋಡಿದೆಯಾ? ಹೌದು. ಮುಂದೇನಾಯ್ತು? ಬಾ, ಮುಂದೆ ಬಾ. ಏನಾಯ್ತು? ನೋಡಿದ್ದು ತಪ್ಪಲ್ಲ, ಹಾ, ಅವರು ಕರೆದದ್ದು ತಪ್ಪಲ್ಲ. ಹಾ. ಅದಕ್ಕೂ ಒಂದು ಕಾರಣ ಇದೆ ಅಮ್ಮ. ಏನು? ಯಾಕೆಂದ್ರೆ ಇದು ಸಂಧ್ಯಾ ವಂದನೆಯ ಸಮಯ. ಹೌದು. ಈ ಸಮಯದಲ್ಲಿ ಅವರು ಶ್ರೀ ಚಕ್ರವನ್ನು ಧರಿಸಿ ಅವರ ಅದಕ್ಕೆ ಪೂಜೆ ಸಲ್ಲಿಸಿ ಸಂಧ್ಯಾ ವಂದನೆಯನ್ನು ಮಾಡಬೇಕು. ತ್ರಿಕರಣ ಪೂರಕವಾಗಿ ಪೂಜೆಯನ್ನು ಸಲ್ಲಿಸುವವರು ಹೌದು. ಸಂಧ್ಯಾ ವಂದನೆಯಲ್ಲಿ ಸ್ನಾನವನ್ನ ಗೈದು ಶುಚಿರ್ಬುದ್ಧರಾಗಿ ಪೂಜೆಯನ್ನ ಗೈವವರು ನಿಜ. ಹಾ, ಶ್ರೀ ಚಕ್ರವನ್ನಿಟ್ಟು ಪೂಜಿಸಬೇಕಂತೆ. ಹಾ, ಅವರು ಅದನ್ನು ಕೊಂಡು ಹೋಗೋದಕ್ಕೆ ಮರೆತು ಹೋದ್ರು. ಸಮಯ ಮೀರಿ ಹೋಯಿತು. ಹಾ. ಅದಕ್ಕಾಗಿ ನಿನ್ನಲ್ಲಿ ಏನು ಹೇಳಿದ್ರು? ನಾನು ಹೇಗೂ ನಿಮ್ಮ ಮನೆಗೆ ಬರುವವಳು, ಹಾ. ಅದಕ್ಕೆ ನನ್ನಲ್ಲಿ ಹೇಳಿದ್ರಮ್ಮ, ನೀನೊಮ್ಮೆ ತಂದು ಕೊಡು ಅಂತ ಹೇಳಿದ್ರಮ್ಮ. ಮುಚ್ಚೆ ಬಾಯಿಯನ್ನ. ಹಾ, ಹಾ. ತಾತ್ಸಾರದ ಮಾತುಗಳನ್ನೇ ಆಡಿದೆ
ಯಾಕೆ ಎಂದಾದರೆ ತಾತ್ಸಾರ ಮನೋಭಾವದಿಂದ ನನ್ನ ಮುಂದೆ ವರ್ತಿಸುವುದಕ್ಕೆ ಮುಂದೆಯಾಗಿದೆ. ಏನು ನಿಮಗೆ ಚಕ್ರ ಸಮಾಜದ ಸಮರ್ಪಣೆ ಎಷ್ಟು ಮಾಡಿದ್ದಾರೆ ನನ್ನವರನ್ನುವುದು ನಿನಗೆ ತಿಳಿದಿದೆಯಾ? ಬ್ರಹ್ಮನಿಂದಲೇ ವರದತ್ತವಾಗಿರತಕ್ಕಂತಹ ಚಕ್ರವನ್ನ ಪ್ರತಿ ದಿವಸವರು ತ್ರಿಕರಣ ಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸುವವರು ನೇರವಾಗಿ ನನ್ನ ಬಳಿಗೆ ಬಂದಂತಹ ನೀನಾಡುತ್ತಿರುವಂತಹ ಮಾತಾದರೆ ಏನು ಚಕ್ರವನ್ನು ಕೊಡಬೇಕಂತೆ ಸಲುಗೆಯಿಂದ ಮಾತುಗಳನ್ನು ಆಡಿದೆ ಎಂದಾದರೆ ಚಕ್ರವನ್ನು ಕೇಳುವುದಕ್ಕೆ ಮುಂದಾಗಿದ್ದೀಯಾ? ಹಾಗಲ್ಲಮ್ಮ, ಮತ್ತೆ ನಿಮ್ಮೊಡನೆ ನಿಮ್ಮ ತಂಗಿಯೊಡನೆ ಕೆಲಸ ಮಾಡಿದವಳು ನಾನು. ಅದು ಒಪ್ಪುತ್ತೇನೆ ನಾನು. ತಪ್ಪಿ ನಡೆಯುವುದುಂಟೆ ಅಮ್ಮ. ನೋಡು, ನಿನಗೆ ನನ್ನವರಿಗೆ ನಿನ್ನ ಪರಿಚಯ ಸಿಕ್ಕಿರಬಹುದು, ನನಗೂ ನಿನ್ನ ಪರಿಚಯ ಇರಬಹುದು. ಅದೆಷ್ಟೋ ಬಾರಿ ನಾನು ತಂಗಿ ಅರಮನೆಗೆ ಬಂದಾಗ ನಿನ್ನನ್ನು ಕಂಡಾಗ ಹೇಳಿದವಳು ಹೇಗೆ, ಒಮ್ಮೆ ಸಮಯ ಸಂದರ್ಭ ನೋಡಿಕೊಂಡು ನಮ್ಮೇಪುರಕ್ಕೆ ಬಾ ಅನ್ನುವುದಾಗಿ ಬಂದಾಗ ನಿನ್ನ ಮುಖಾರವಿಂದವನ್ನು ನೋಡಿದಾಗ ಬಹಳ ಹರ್ಷದಿಂದಲೇ ನಿನ್ನೊಡನೆ ಮಾತುಗಳನ್ನು ಆಡಿದವಳು ನಾನು. ಆದರೆ ಕೇಳುದು ನೀನು ಚಕ್ರವನ್ನಲ್ವೇ? ಒಂದು ವೇಳೆ ಏನಾದ್ರೂ ಉಪಾಯ ಉಂಟಾ ಚಕ್ರ ಕೇಳುವುದಕ್ಕೆ? ಅವರು ಹೇಳಿದರು ಎಂದಾದ್ರೆ ಖಂಡಿತವಾಗಿ ಕೊಡುತ್ತೇನೆ ನಾನು. ಅವರ ಮಾತಿದ್ರೆ ನೀವು ಕೊಡ್ತೀರಿ ಖಂಡಿತವಾಗಿಯೂ. ಅವರು ಒಂದು ಸಂಶಯ ಮೊದಲೇ ಪಟ್ಟರು ನೀವು ಕೊಡುವುದಿಲ್ಲ ಎಂಬುದಾಗಿ. ಅದಕ್ಕಾಗಿ ಹೇಳಿದ್ರು ಏನೆಂದು? ಮನೆಯಲ್ಲಿ ಹೋಗಿ ಕೇಳು, ಕೊಡದಿದ್ರೆ ನನ್ನನ್ನು ಕರಿ, ನಾನು ಕೊಡುವುದಕ್ಕೆ ಹೇಳ್ತೇನೆ ಅಂತ ಹೇಳಿದ್ರು. ನಿನ್ನೆ ಯಜಮಾನ್ರಮ್ಮ. ಯಜಮಾನ್ರ ಹಾಗೆ ಹೇಳಿದೆ. ಹೌದಮ್ಮ. ನಿನ್ನ ಪ್ರಯತ್ನವನ್ನು ನೋಡಬೇಕೆನ್ನುವ ಆಸೆ ನನಗಿದೆ. ನೋಡೋಣ. ಕರಿತೇನಮ್ಮ. ಖಂಡಿತವಾಗಿ. ರಾಯರೇ ಸ್ವರ ಕೇಳಿದ್ದಾನೆ? ಕೇಳಿಲ್ವಾ? ಇಲ್ವೇ ಇಲ್ಲ. ಓ ರಾಯರೇ, ರಾಯರೇ, ನೀನು ಆಡಿದ ಮಾತುಗಳು ಅವರ ಆನನವನ್ನು ಇನ್ನು ಸ್ಪರ್ಶಿಸಲೇ ಇಲ್ಲ. ಹೌದಾ? ಕೇಳುವುದ್ರೆ ಕೊನೆಯ ಅವಕಾಶ ಒಂದುಂಟು, ಕೇಳುವುದಿದ್ರೆ ಕೇಳು. ಅರಸರೇ, ನೀವು ಕೇಳಿದ್ದನ್ನು ಕೊಡೋದಿಲ್ಲ, ಕೊಡ್ಲಿಕ್ಕೆ ಹೇಳಿ. ಸ್ವರವನ್ನು ಕೇಳುತ್ತಾ ಇದೆ. ನನ್ನವರು ಹೇಳುತ್ತಿದ್ದಾರೆ, ರಂಭಾಮಣಿ ಅವಳ ಕೇಳಿದ್ದನ್ನು ಕೊಡು ಅನ್ನುವುದಾಗಿ. ಹೌದೇನೇ? ನಿನ್ನಲ್ಲಿ ಮಾತುಗಳನ್ನು ಆಡುತ್ತಾ ಅವರು ಆಡಿದಂತಹ ಮಾತುಗಳನ್ನೇ ಕೇಳಿದವಳು ನೀನು. ಬೇಸರಿಸಬೇಡ. ಯಾಕೆ ಹೇಳು? ನನ್ನವರು ಈ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂತಹ ನಂಬಿಕೆ ನನಗೆ ಒದಗಿಬಾರದ ಕಾರಣವಾಗಿ ನಿನ್ನನ್ನು ಬಹುವಿಧವಾಗಿ ನಾನು ಪ್ರಶ್ನಿಸಿದೆ. ಹೌದೇನೆ? ಆಡಿದ ಮಾತುಗಳಲ್ಲಿ ಯಾವುದಾದರೂ ಲೋಪಗಳಿದ್ದವು ಎಂದಾದರೆ ನನ್ನನ್ನು ಕ್ಷಮಿಸು ಬಿಡು. ನಿನಗೆ ಕೇಳಿದ್ದು ಚಕ್ರವಲ್ವೇನೆ? ಒಂದು ವಿಚಾರ, ಹೋಗುವಂತಹ ವೇಳೆಯಲ್ಲಿ ಈ ಚಕ್ರದಲ್ಲಿರುವುದು ನನ್ನವರಲ್ಲ, ನನ್ನ ಪ್ರಾಣವೇ ಈ ಚಕ್ರದಲ್ಲಿ ತುಂಬಿಕೊಂಡಿದೆ. ಹೋಗುವಂತಹ ವೇಳೆಯಲ್ಲಿ ಅಡ್ಡದಾರಿಯಲ್ಲಿ ಯಾರಾದರೂ ಸಿಕ್ಕಿ ಕೊಡುವೆಯಾ ಈ ಚಕ್ರವನ್ನು ಎಂದು ಕೇಳಿದವಾಗ ಯಾವುದೇ ಮಾತುಗಳನ್ನು ಆಡಬೇಡ. ಮಾತ್ರವಲ್ಲ, ಈ ಚಕ್ರವನ್ನ ಯಾರ ಕೈಗೂ ಕೊಡಬೇಡ. ಈ ಚಕ್ರದ ಅಧೀನತೆ ಏನಿದ್ದರೂ ನನ್ನವರು ನಾನು ಬಿಟ್ಟರೆ ಇನ್ನು ಮೂರನೆಯವಳು ನೀನು. ಆದುದರಿಂದ ಹೇಳುತ್ತಿದ್ದೇನೆ, ಇದು ಚಕ್ರವನ್ನ ನಿನ್ನ ಕೈಗೆ ನೀಡುತ್ತಿದ್ದೇನೆ. ಹೋಗಿ ಬಾ, ಜಾಗ್ರತೆ. ಇದು ನನ್ನದಮ್ಮ ಚಕ್ರ. ಸುದರ್ಶನ ಚಕ್ರವನ್ನು ಪೂಜಿಸಬೇಕೆನ್ನುವಂತಹ ಉದ್ದೇಶದಿಂದ ಅರಮನೆಯತ್ತ ಸಾಗುತ್ತಾ ಇದ್ದೇನೆ. ಅರಮನೆಯನ್ನು ಬಂದು ಸೇರಿಕೊಂಡು ಪೂಜಾಗೃಹವನ್ನು ನೋಡಬೇಕು ಅಂತಾದ್ರೆ ನಾನು ಪೂಜಿಸಬೇಕಾಗಿರುವಂತಹ ಸುದರ್ಶನ ಚಕ್ರ ನನ್ನ ಕಣ್ಣೆದುರಿಗೆ ಕಾಣುತ್ತಾ ಇಲ್ಲವಲ್ಲ? ಯಾರಲ್ಲಿ ಕೇಳಲಿ? ರಂಭಾಮಣಿ ಸ್ವಾಮಿ, ಮೊದಲಾಗಿ ಪ್ರಣಾಮಗಳನ್ನು ಪಾದಪದ್ಮಗಳಿಗೆ ಸಲ್ಲಿಸುತ್ತಿದ್ದೇನೆ. ಎದ್ದೇಳು ರಂಭಾ. ದಿನನಿತ್ಯವೂ ನಾನು ಮಾಡುತ್ತಿರುವಂತಹ ಕಾಯಕವನ್ನು ನೀನು ಬಲ್ಲೆಯಷ್ಟೇ. ಹೌದು. ತ್ರಿಕಾಲದಲ್ಲಿಯೂ ಸುದರ್ಶನ ಚಕ್ರವನ್ನು ಪೂಜಿಸಬೇಕಾಗಿರುವವನು ನಾನು. ಪೂಜೆ ಮುಗಿದು ಹೋಯ್ತೆ, ಬನ್ನಿ ಊಟ ಮಾಡು. ಪೂಜೆ ಮುಗಿದು ಹೋಯ್ತೆ.
ರಂಭಾ, ಸ್ವಾಮಿ. ಪೂಜೆ ಮುಗಿದು ಹೋಯಿತೆ, ಹೌದು, ಊಟ ಮಾಡುವ. ಖಂಡಿತವಾಗಿ ಮೃಷ್ಟಾನ್ನ ಭೋಜನ ಉಂಟು. ರಂಭಾ, ಏನು? ಇಷ್ಟರವರೆಗೆ ಹಾ, ಸುದರ್ಶನ ಚಕ್ರವನ್ನು ಪೂಜಿಸದೆ ಹಾ, ನಾನು ಊಟ ಮಾಡಿದ್ದು ಉಂಟೇನೆ. ಖಂಡಿತವಾಗಿ ಇಲ್ಲ ಸ್ವಾಮಿ. ಮತ್ತೆ ಯಾಕೆ ಈ ರೀತಿ ಕೇಳ್ತಾ ಇದ್ದಿ ನೀನು? ಪೂಜೆ ಆಗ್ಲಿಲ್ಲ ಇನ್ನು. ಪೂಜೆ ಎಲ್ಲಿ ಮಾಡುವುದು ಹೇಳು? ಯಾಕೆ? ಏನು? ಪೂಜಾಗಾರವನ್ನು ಸೇರಿಕೊಂಡು ಹಾ. ಪೂಜಿಸಬೇಕಾಗಿರುವ ವಸ್ತು ಎಲ್ಲಿದೆಯೋ ಅಲ್ಲಿ ನಾವು ಪೂಜೆಯನ್ನು ಮಾಡಬೇಕಲ್ವಿ? ಅದು ಬಿಟ್ಟು ನೀನು ಪೂಜೆ ಆಗಿದೆ ಎಂಬಂತ ಮಾತನ್ನು ಹೇಳ್ತಾ ಇದ್ದೀಯ. ಪೂಜೆಗೆ ಸಿದ್ಧತೆಯೂ ಆಗಿಲ್ಲ. ಯಾವ ಸಿದ್ಧತೆ ಹೇಳು? ಯಾಕೆ? ಏನಾಯ್ತು ನಿಮಗೆ? ಏನಾಯ್ತು? ಈ ರೀತಿಯಾಗಿ ಮಾತುಗಳನ್ನು ಆಡುತ್ತಾ ಯಾಕೆ? ಯಾಕೆ? ಈಗ ನಾನು ಪೂಜಾಗ್ರಹವನ್ನು ಸೇರಿಕೊಂಡು ಪೂಜೆ ಮಾಡುವುದಿನವು ರೂಢಿ ತಾನೇ. ಹೌದು, ಇವತ್ತು ಬದಲಾವಣೆ ಮಾಡುವುದಕ್ಕೆ ಉಂಟೆ? ರೂಢಿಯಲ್ಲಿ ಲೋಪವಾಯ್ತೆ. ಅಲ್ಲವೇ ಹೇಳು. ಏನು? ಈಗ ನೀನು ಹೇಳ್ತಾ ಇದ್ದಿ ಹಾ. ಪೂಜೆ ಆಗಲಿಲ್ವೇ? ಹೌದು. ಪೂಜೆ ಆಗಲಿಲ್ಲ ಅಂತಂದ್ರೆ ಪೂಜೆ ಎಲ್ಲಿಂದ ಆಗಬೇಕಲ್ಲ ಸ್ವಾಮಿ, ಹಾ. ಯಾವಾಗಲೂ ಹೇಗೆ ರೂಢಿ? ಹೇಗೆ? ಪೂಜೆಗಳನ್ನು ಮುಗಿಸಿದ ನಂತರ ಹಾ. ರಂಭಾ ಇತ್ತವ ಹೌದು. ಜೊತೆಯಾಗಿ ಕುಳಿತು ಹಾ. ಊಟವನ್ನು ಮಾಡುವ, ಭೋಜವನ್ನವನ್ನು ಸವಿಯುವ. ಯಾವಾಗಲೂ ಹೇಳುದು ಹಾಗೆ. ಇಂದಿನ ದಿವಸ ಬದಲಾವಣೆಯ ಈಗ ವೇಳಾಪಟ್ಟಿ ಬದಲಾವಣೆ. ಹಾಗೆ ಅಲ್ಲರಲ್ವ. ಮತ್ತೆ ಪೂಜೆಯನ್ನು ಮಾಡಬೇಕು ಅಂತಾದ್ರೆ ಹಾ. ಮಾಡುವುದು ಎಲ್ಲಿ? ಯಾವಾಗಲೂ ದೇವರ. ನಮಗೆ ಆಗಿರುವಂತಹ ಪೂಜಾಗ್ರಹದಲ್ಲಿ ಹೌದು. ಅಲ್ವೇ? ಹಾ. ಪೂಜಾಗ್ರಹವನ್ನು ಸೇರಿದ್ರೆ ಹಾ. ಏನೋ ಒಂದು ಲೋಪವನ್ನು ಕಾಣುತ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನೀನು ಹೇಳುತ್ತಾ ಇದ್ದಿ ಪೂಜೆಯನ್ನು ಮುಗಿಸಿದಿರಲ್ಲ ಊಟ ಮಾಡುವ ಅಂತ. ತ್ರಿಭುವನ ವಲ್ಲಭನಾಗಿ ಮೆರೆಯುತ್ತಿರುವಂತಹ ನಿಮಗೆ ಹಾ. ಲೋಪವೊಂದು ಕಂಡಿ. ಹೌದು, ಏನು ಸ್ವಾಮಿ? ನೋಡಿದ್ದೀಯಲ್ಲಿ ಕಾಣ್ತಾ ಉಂಟ ನಿನಗೆ? ಎಲ್ಲಿ ಸುದರ್ಶನ ಚಕ್ರ ಕಾಣುವುದಿಲ್ಲಲ್ಲ ಪೂಜಾಗ್ರಹದಲ್ಲಿ? ರಮಣನಯ ಆಟಿಯಂಗನೆ ರಮಣನಯ ಆಟಿಯಂಗನೆ ರಮಣನಯ ರಂಭಾಮಣಿ, ಹತ್ತಿರ ಬನ್ನಿ. ಹೌದಾ ಸ್ವಾಮಿ? ಈ ಹೊತ್ತು ನಿಮಗೆ ವಿನೋದದ ಮಾತುಗಳನ್ನು ಆಡುವುದಕ್ಕೆ ಮುಂದಾಗಿದೆ. ಇದು ವಿನೋದದ ಸಂದರ್ಭವೇ ಹೇಳು? ನೀವು ಆಡಿದಂತಹ ಮಾತುಗಳನ್ನು ಕೇಳುವಾಗ ಒಂದು ರೀತಿಯಂತಹ ಹಾಸ್ಯಮಯವಾದಂತಹ ಪ್ರಪಂಚವನ್ನು ನೋಡಿದಾಗ ಈಗ ಗಂಡನಾದವನು ಹೆಂಡತಿಯಲ್ಲಿ ಹಾ. ಹಾಸ್ಯವನ್ನೇ ಹೇಳಿ ಮಾತನಾಡಬೇಕು ಹೊರತು ಹಾ. ಸಿಟ್ಟು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಹೇಳು? ಸಿಟ್ಟು ಮಾಡಬಾರದು. ಆದರೂ ಹಾ. ಯಾವ ಹೊತ್ತಿನಲ್ಲಿ ಹಾ. ನಾವು ಮಾಡಬೇಕಾಗಿರುವಂತಹ ಕಾಯಕಗಳೇನಿದೆಯೋ ಅದನ್ನೆಲ್ಲವನ್ನು ಮುಗಿಸಿದ ನಂತರ ಹಾ. ಸತಿಪತಿಯರಲ್ಲಿ ಸಲ್ಲಾಪ ಅಲ್ವೇ? ಎನ್ನುವಂತ ಒಂದು ಮಾತಿದೆ. ಸತ್ಯ. ಆ. ಸ್ವಾಮಿ, ಆ. ಇದೇನು ಆಶ್ಚರ್ಯವನ್ನ ಕಾಣುತ್ತಿರುವವರು ನಾನು. ಏನು? ಪೂಜಾಗ್ರಹಕ್ಕೆ ಹೋದರೆ ಸುದರ್ಶನ ಚಕ್ರವನ್ನು ಕಾಣುತ್ತಿಲ್ಲ ಅನ್ನುವುದಾಗಿ ನನ್ನ ಬಳಿಯಲ್ಲಿ ಮಾತುಗಳನ್ನು ಆಡುತ್ತಾ ಇದ್ದೀರಾ? ಹೌದು ಸ್ವಾಮಿ, ಆ, ಸ್ನಾನಕ್ಕೆಂದು ತೆರಳಿದವರು ನೀವು. ಹೌದು. ನದಿಯ ಬಳಿಯಲ್ಲಿ ಯಾರಾದರೂ ಸಿಕ್ಕಿದಾರ? ಸ್ಥಾನಕ್ಕೆ ಹೋಗುತ್ತಿರುವಂತ ಒಂದು ವಿಷಯ ನಿನ್ನಲ್ಲಿ ಹೇಳುವುದನ್ನು ಮರೆತೆ. ಯಾವುದು? ಈ ಕಾಲವು ನಾನು ಪೂಜೆ ಮಾಡಬೇಕಾಗಿರುವುದು ನನ್ನ ಧರ್ಮವು, ನನ್ನ ಕರ್ತವ್ಯವು. ಹಾ, ಹಾ. ಮಧ್ಯಾಹ್ನದ ಹೊತ್ತಿನಲ್ಲಿ ಹಾ. ನದಿಯನ್ನ ಸೇರಬೇಕೆನ್ನುವಂತಹ ಸಂದರ್ಭದಲ್ಲಿ ಹ್ಮ್. ಭಿಕ್ಷೆಯನ್ನು ಬೇಡುತ್ತಾ ಹಾ. ವಯೋವೃದ್ಧೆಯಾಗಿರುವಂತಹ ಮುದುಕಿಯೊಬ್ಬಳು ನನ್ನ ಕಣ್ಣೆದುರಿಗೆ ಗೋಚರಿಸಿಕೊಂಡಳು. ಮುದುಕಿ. ಹೌದು, ಮುಂದುವರೆದು ಹೋಗ್ತಿರಬಹುದು. ಹಸಿವೆ ಹಾ. ಹಸಿವೆ ಹಾ. ಎನ್ನುವಂತ ಮಾತನ್ನು ಆಡಿದಾಗ ನಾನೊಂದು ಮಾತನ್ನ ಹೇಳಿದೆ. ಏನೆಂದು? ಈ ಹೊತ್ತಿನಲ್ಲಿ ನಿನ್ನೊಡನೆ ಬರುವುದಕ್ಕೆ ನನಗೆ ಅಸಾಧ್ಯವಾಗಿದೆ. ಹಾ. ನನ್ನ ಮಡದಿಯಾಗಿರುವಂತಹ ರಂಭಾಮಣಿ ಅರಮನೆಯಲ್ಲಿ ಇದ್ದಾಳೆ. ಹಾ.
ನೀನು ಅಲ್ಲಿ ಹೋದೆ ಅಂತಾದ್ರೆ ಆ, ನಿನಗೆ ಬೇಕಾಗಿರುವಂತಹ ಮೃಷ್ಟಾನ್ನ ಭೋಜನವನ್ನ ಇಕ್ಕುತ್ತಾಳೆ ಎಂಬಂತ ಮಾತನ್ನು ನಾನು ಹೇಳಿದೆ. ಬರ್ಲಿಲ್ವೇ ಇಲ್ಲಿ ಸ್ವಾಮಿ ಆ? ಯಾವ ಭಿಕ್ಷುಕಿಯೂ ಇಲ್ಲಿಗೆ ಬರ್ಲಿಲ್ಲ, ಯಾವ ಅಜ್ಜಿಯೂ ಬರ್ಲಿಲ್ಲ. ಮತ್ತೆ? ಸುರಸುಂದರ ಆಗಲೇ ಚೆಲುವಿಯವರೊಳಿದ್ದ ಬಂದಳು. ಆ. ಅತಿಯಾಗಿರ್ತಕ್ಕಂತಹ ಸೌಂದರ್ಯ ರೂಪವನ್ನೇ ಕಂಡಂತಹ ನಾನು ಯಾರು ನೀನು ಎಂಬುದಾಗಿ ಕೇಳಿದವಾಗ ಪರಿಚಯವನ್ನು ಹೇಳಿಕೊಂಡಳು. ಆಹಾ. ಎಲ್ಲ- ಮಾತ್ರಲ್ಲ. ಅಲ್ಲ ನಿನ್ನ ಮಾತನ್ನು ಕೇಳುವಾಗ ಆ, ಒಂದು ರೀತಿಯಾಗಿರುವಂತಹ ಆಶ್ಚರ್ಯವೇ ಮೂಡುತ್ತಾ ಇದೆ. ಆ, ನಾನು ನೋಡಿದವಳು ಮುದುಕಿ, ಆ. ನೀನು ಮಾತನಾಡಿದವಳು ಹರಿಹರೆಯದ ಹೆಣ್ಣು. ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ಮತ್ತೆ? ಹತ್ತಿರ ಬಂದಳು. ಆ. ಸ್ವಾಮಿ ಆ. ಅವಳು ಆಡಿದಂತಹ ಮಾತು, ಹ್ಮ್. ನಿಮ್ಮ ಪತಿರಾಯರು ಹೇಳಿದ್ದಾರೆ ಆ. ಸುದರ್ಶನ ಚಕ್ರವನ್ನ ಕೊಡಬೇಕಂತೆ, ಪೂಜಿಸಬೇಕಂತೆ ಹೇಳುವುದಾಗಿ. ಹೌದಿ ಸ್ವಾಮಿ, ನೀನೇನು ಮಾಡಿದ್ವಿ? ಕೊಡುತ್ತೇನೆ ನಾನು. ನೀನು ಕೊಡುವವಳೇ ನಿಮ್ಮ ಹೇಳು. ಅಪ್ಪಣೆ ಇಲ್ಲದೆ ಕೊಡುವುದಕ್ಕೆ ಸಾಧ್ಯವ ನಾನು? ಆಹಾ. ಸ್ವಾಮಿ ಆ. ನಾನು ಕೊಡ್ಲಿಲ್ಲ. ಮತ್ತೆ? ಕಡೆಗಾಗಿ ಅವಳೇ ಹೇಳಿದರು. ಏನು? ಅವರೇ ತಿಳಿಸಿದಂತಹ ವಿಚಾರ ಆ. ಕರೆದು ಕೇಳುತ್ತೇನೆ. ಆ. ಆ ಸಂದರ್ಭದಲ್ಲಿ ಆ. ಅವರು ಒಪ್ಪಿದರು ಎಂದಾದರೆ ಕೊಡುವೆಯಾ ಎಂದು ಕೇಳಿದಳು. ಸ್ವಾಮಿ ಆ. ನೀವೇ ಹೇಳಿದಲ್ವೇ ರಂಭಾಮಣಿ ಅವಳು ಕೇಳಿದ್ದನ್ನ ಕೊಡೆ ಅನ್ನುವುದಾಗಿ. ಆ ಮಾತನ್ನು ಹೇಳಿದ್ದು ಸತ್ಯ ನಾನು. ಆ. ಆ ಮಾತನ್ನು ಕೇಳಿದ ಕ್ಷಣದಲ್ಲಿ ಕೇಳಿದಾಗ? ಹರ್ಷದಿಂದಲೇ ಆ. ಚಕ್ರವನ್ನು ಅವಳ ಕೈಗೆ ನಾನು ಏನು ಮಾಡಿದೆ? ಸುದರ್ಶನ ಚಕ್ರವನ್ನು ಸುದರ್ಶನ ಅಂಬಾ, ಹ, ಏನು ಮಾಡಿದೆ ನೀನು? ನೀನು ಸುದರ್ಶನ ಚಕ್ರವನ್ನು ಕೊಟ್ಟದಲ್ಲ ರಂಭ, ನಿನ್ನ ಎದೆಯಲ್ಲಿ ರಾಜಾಲಿಸುತ್ತಿರುವಂತಹ ಯಾವುದೋ ಒಂದು ಮಾಂಗಲ್ಯ ಇದೆಯೋ ಅದನ್ನು ನೀನು ತುಂಡು ಮಾಡಿ ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನೇ ಕೇಳುತ್ತಿರುವವಳು ನಾನು. ನೀನು ಕೊಟ್ಟದ್ದು ನಿನ್ನಯ ಮಾಂಗಲ್ಯ ಭಾಗ್ಯವನ್ನು ಶಿವ 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 ಶಿವ. ಇಂತಹ ಮಾತುಗಳನ್ನು ಮತ್ತೊಮ್ಮೆ ನಾನು ಕಿವಿಯಾರೆ ಕೇಳಲಾರೆ ಸ್ವಾಮಿ. ಬಂದಂತಹ ಅವಳಿ ಯಾವುದೇ ರೀತಿಯಾಗಿರತಕ್ಕಂತಹ ಮಾತುಗಳನ್ನು ಆಡದೆ ನಾನು ಆಲೋಚನೆ ಮಾಡಲಿಲ್ಲ ಸ್ವಾಮಿ. ಅವಳು ಕೇಳಿದ್ದಾದರೂ ಹೇಗೆ? ನಿಮ್ಮ ಪತಿರಾಯರು ಅಮ್ಮನವರು ಕೊಡುತ್ತಿಲ್ಲ, ನಾನು ಕೇಳಿದ್ದನ್ನು ಹೇಳಿ ನೀವು ಎಂಬುದಾಗಿ. ಸ್ವಾಮಿ, ಯಾವ ವಿಚಾರವೆಂಬುದಾಗಿ ಹೇಳದೆ ನೇರವಾಗಿ ನಾನು ಕೇಳಿದ್ದನ್ನು ಅವರು ಕೊಡುತ್ತಿಲ್ಲ ಅನ್ನುವುದಾಗಿ ನನ್ನ ಬಳಿಯಲ್ಲಿ ಮಾತುಗಳನ್ನು ಆಡಿದವಾಗ ನಾನು ಯೋಚಿಸಬೇಕಿತ್ತು ಸ್ವಾಮಿ, ಯಾವ ವಿಚಾರವನ್ನು ಅವಳು ಕೇಳುತ್ತಿದ್ದಾರೆ ಅನ್ನುವುದಾಗಿ. ಹೊರಟಿದ್ದೀರಿ, ರೋಷಾವೇಶದಿಂದಲೇ ಮಾತುಗಳನ್ನ ಆಡುತ್ತಾ ಇದ್ದೀರಿ ಸ್ವಾಮಿ. ಅರಿಯದೆ ಮಾಡಿದರೆ ಅದು ಪ್ರಮಾದ, ಅರಿತು ಮಾಡಿದರೆ ಅದು ಅಪರಾಧವಲ್ಲದೆ ಸ್ವಾಮಿ. ಅಪರಾಧವನ್ನು ಎಸಗಿರತಕ್ಕಂತಹ ಅಪರಾಧಿಗಳಿಗೆ ಶಿಕ್ಷೆಯಾಗುತ್ತದೆ ಸ್ವಾಮಿ. ನಿಮ್ಮ ಪಾಲಿಗೆ ವೈರಿಗಳು ಆ ಸುರರವರ ಮಾಯೆ ಎಂಬುದಾಗಿ ಅರಿತುಕೊಂಡವಳು ನಾನು. ಆದರೆ ಒಂದು ಸ್ವಾಮಿ, ನಿಮ್ಮ ಪಾಲಿಗೆ ವೈರಿಗಳು ಆ ಸುರರಲ್ಲ, ನಿಮ್ಮಲ್ಲಿ ಇರಿಸಿಕೊಳ್ಳಬೇಕಾದಂತಹ ಚಕ್ರವನ್ನು ಕೊಟ್ಟಂತಹ ನಾನು. ಇದೋ ಸ್ವಾಮಿ, ಹೊರಡುವಂತಹ ವೇಳೆಯಲ್ಲಿ ನಿಮ್ಮ ಕೈಯಲ್ಲಿರುವಂತಹ ಕಟಾರಿಯನ್ನು ತೆಗೆದು ಎನ್ನೇ ಶಿರವನ್ನ Come
ಇಷ್ಟರವರೆಗೆ ನನ್ನ ಜೀವನದಲ್ಲಿ ನಿನ್ನ ಮೇಲೆ ಯಾವುದೇ ಒಂದು ರೀತಿಯಾಗಿರುವಂತಹ ಕೈಯನ್ನು ನಾನು ಮಾಡಿದವನಲ್ಲ ರಂಭ. ಇಂದು ಕೂಡ ಮಾಡಲಿಲ್ಲ ಸ್ವಾಮಿ. ರಂಭ, ಸ್ವಾಮಿ ನನ್ನ ಮುತ್ತು, ನೋವಾಯಿತೇನೆ ನಿನಗೆ ಪಡೆದಂತಹ ಆಘಾತದಿಂದ. ನೀನು ಹೇಳಿದಂತಹ ಮಾತು ಅದನ್ನು ನಾನು ಕೇಳುವುದಕ್ಕೆ ಸಾಧ್ಯ ಉಂಟೇನೆ ರಂಭ? ಇಲ್ಲ ಸ್ವಾಮಿ. ನನ್ನದೇ ಜೀವನವನ್ನು ನಾನು ಅವಲೋಕನೆಯನ್ನು ಮಾಡಬೇಕಲ್ವೇ ರಂಭ? ಸ್ವಾಮಿ, ಎಲ್ಲಿಯೋ ಹುಟ್ಟಿದೆ ತಾಯಿ ಎಂಬುದು ನನಗೆ ಇನ್ನೂ ಗೊತ್ತಿಲ್ಲ ರಂಭ. ದಾರಿಯಲ್ಲಿ ಸಿಕ್ಕಿದಂತಹ ಮಗುವೊಂದನ್ನು ಯಾರೋ ತಂದು ಸಾಕಿದರು. ದಾರಿಕಾಸುರ ಎನ್ನುವಂತಹ ಹೆಸರಿನಿಂದ ನಾನು ಮುಂದೆ ಬಂದೆ. ವಿಧಿಯನ್ನು ಪೂಜಿಸಿದೆ, ಅರ್ಚಿಸಿದೆ, ವರವನ್ನು ಪಡೆದುಕೊಂಡು ಬಂದೆ. ಸ್ವರ್ಗವನ್ನ ದಾಳಿ ಮಾಡಿದೆ, ದೇವೇಂದ್ರನು ಹೊಡೆದೋಡಿಸಿದೆ. ಅವರೇ ಆಗಿರುವಂತಹ ದೇವರಾಗಿರುವಂತಹ ನಾರಾಯಣ ಯುದ್ಧಕ್ಕೆ ಬಂದಾಗ ಅವನ ಕೈಯಲ್ಲಿರುವಂತಹ ಸುದರ್ಶನ ಚಕ್ರವನ್ನೇ ಕಪ್ಪಿದೆ ರಂಭ. ರಂಭ, ಇದೆಲ್ಲವನ್ನು ಮಾಡಿದ್ದು ಯಾರಿಗೆ ಹೇಳು? ಕೇವಲ ದಾರಿಕ ಬದುಕಬೇಕೆನ್ನುವಂತಹ ಉದ್ದೇಶದಿಂದ ಅಲ್ಲ. ನಮ್ಮದೇ ಆಗಿರುವಂತಹ ರಾಕ್ಷಸರು ನೋವನ್ನು ಉಂಡಬಾರದು ಎನ್ನುವಂತಹ ಯೋಚನೆ. ಅದರಲ್ಲಿಯೂ ಅತಿಯಾಗಿ ಪ್ರೀತಿಸುತ್ತಿರುವಂತಹ ನನ್ನ ಮಡದಿ ರಂಭ ನನ್ನ ಕೈ ಹಿಡಿದವಳು ತನ್ನದೇ ಆಗಿರುವಂತಹ ತಂದೆ ತಾಯಿಗಳನ್ನು ತೊರೆದು ಗಂಡನ ಸೇವೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ತವರನ್ನು ಮನೆಯನ್ನು ಬಿಟ್ಟು ನನ್ನನ್ನು ಬಂದು ಸೇರಿದಂತಹ ರಂಭ. ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಯಿತು ಸ್ವಾಮಿ, ಕ್ಷಮಿಸಿ ಬಿಡಿ. ಅಲ್ಲ 7 ಹೆಜ್ಜೆಗಳನ್ನ ಇಟ್ಟು ನಿಂತಿದ್ದಾಗಿರುವಂತಹ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೋವಿನಲ್ಲಿಯೂ ಸಂತೋಷದಲ್ಲಿಯೂ ನಿನ್ನ ಕೈ ಹಿಡಿದು ನಿನ್ನನ್ನು ಮುನ್ನಡೆಸುತ್ತೇನೆ ಎಂಬಂತಹ ಮಾತನ್ನು ಆಡಿದವರು ನಾನು. ಒಂದು ರೀತಿಯಲ್ಲಿ ತಂದಕ್ಕೆ ಆಗಿರುವಂತಹ ಸುದರ್ಶನ ಚಕ್ರ ಎನ್ನುವುದು ಕೈ ತಪ್ಪಿ ಹೋಯಿತಲ್ಲ ಎನ್ನುವುದಾಗಿ ನಾನು ನಿನ್ನನ್ನು ತಪ್ಪಿಸಿದೆ, ನಿನಗೆ ಹೊಡೆದೆ, ನಿನಗೆ ಬಡೆದೆ ರಂಭ. ನನ್ನನ್ನು ಕ್ಷಮಿಸು ರಂಭ, ಕ್ಷಮಿಸು. ಯಾವುದೇ ಒಂದು ಗಂಡನಾದರೂ ತನ್ನದೇ ಆಗಿರುವಂತಹ ಹೆಂಡತಿಯ ಮೇಲೆ ಕೈಯನ್ನೇ ಮಾಡುವುದು ಅಪರಾಧ ರಂಭ, ಅಪರಾಧ. ಅದು ನಾನು ಮಾಡಿದೆ, ತಪ್ಪಾಗಿ ಹೋಯಿತು ನನ್ನಿಂದ. ಇನ್ನು ಅಪರಾಧಕ್ಕೆ ಸರಿಯಾದಂತಹ ಶಿಕ್ಷೆ ಸ್ವಾಮಿಯ. ಇಲ್ಲ ರಂಭ, ನೀನು ತಪ್ಪು ಮಾಡಿದವಳಲ್ಲ, ನೀನು ತಪ್ಪು ಮಾಡಿದವಳಲ್ಲ. ಅರ್ಥ ಆಗುತ್ತದೆ ನನಗೆ. ಯಾಕೆ ಬಲ್ಲೆಯ? ಆವಾಗ ನೀನು ನನ್ನನ್ನು ಎಚ್ಚರಿಸುತ್ತಿರುವಂತಹ ಮಾತೊಂದಿತ್ತು, ಸ್ವಾಮಿ ದುಡುಕಬೇಡಿ. ಕಾಲನ್ನು ಹಿಡುತ್ತಿರುವಂತಹ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಿ ಕಾಲನ್ನು ಮುಂದಕ್ಕೆ ಇಡಿ. ಈ ಮಾತನ್ನು ನೀನು ಹೇಳ್ತಾ ಇದ್ದವಳು. ಈಗ ಎಲ್ಲವೂ ನನಗೆ ಅರ್ಥ ಆಗ್ತಾ ಇದೆ ರಂಭ. 33 ಕೋಟಿ ದೇವತೆಗಳು ಈ ಹೊತ್ತಿನಲ್ಲಿ ದಾರಿಕಾಸುರನ ಕೈವಶವಾಗಿ ನೋವಿನಿಂದ ಅಲೆಯುತ್ತಾ ಇದ್ದಾರೆ. ಅವನಿಗೆ ಆಗಿರುವಂತಹ ದೇವರಾಗಿರುವಂತಹ ಆ ನಾರಾಯಣ ಇಂದು ಸೋತಿದ್ದಾನೆ. ಹಾಗಾದ್ರೆ ಇದಕ್ಕೆಲ್ಲ ಏನು ಕಾರಣ? ಎಲ್ಲವೂ ವಿಧಿ. ನಮ್ಮದೇ ಆಗಿರುವಂತಹ ಹಣೆಯಲ್ಲಿ ಬರೆದಂತಹ ವಿಧಿಯ ಲಿಖಿತ. ಇದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಉಂಟೆ ರಂಭ? ಒಂದು ಮಾತುಗಳನ್ನು ಆಡುವುದಕ್ಕೆ ಅವಕಾಶವಿದೆ. ಏನು? ನೀವೇ ಆಡಿದಿರಿ. ಇದು ನಾರಾಯಣನ ಕಪಟವಾಗಿರತಕ್ಕಂತಹ ಕೃತ್ಯ. ಹೌದು ರಂಭ, ಇದೆಲ್ಲವೂ ವಿಧಿ ಎನ್ನುವುದಾಗಿ. ಸ್ವಾಮಿ, ನನ್ನದೊಂದು ಆಲೋಚನೆ. ಏನು? ಅವ್ಯಕ್ತವಾಗಿರತಕ್ಕಂತಹ ಪ್ರಪಂಚದಲ್ಲಿ ವ್ಯಕ್ತ ರೂಪವಾಗಿ ಗೋಚರಿಸಿರುವಂತಹ ಶ್ರೀ ನಾರಾಯಣ
ಸ್ವಾಮಿ ಯಾಕೆ ಸ್ವಾಮಿ ನಾವು ಆತನ ಬಳಿಯಲ್ಲಿ ಹೋಗಿ ಕ್ಷಮೆಯನ್ನ ಯಾಚಿಸಿ ಮನ್ನಿಸನ್ನ ಅಪರಾಧವ ದೇವ ಅನ್ನುವುದಾಗಿ ಕೇಳಿಕೊಂಡು ಈ ಜೀವನವನ್ನು ಸಾಗಿಸಬಾರದು ರಂಭ ರಮಣ. ಹರಿಯ ಕಾಲಿಗೆ ಬಿದ್ದು ಅವನಲ್ಲಿ ಕ್ಷಮೆಯನ್ನು ಯಾಚಿಸಿ ನಮಗೆ ಬದುಕುವುದಕ್ಕೆ ಅವಕಾಶ ಕೊಡು. ಖಂಡಿತ ನಾವು ಕೇಳುವುದೇ ಸ್ವಾಮಿ ಕೇಳಬಹುದಲ್ವೇ? ಯಾಕೆ ಕೇಳಬೇಕು ಹೇಳು? ಯಾಕೆ ಸ್ವಾಮಿ ತಲೆಯನ್ನ ಎತ್ತಿ ನಡೆದಾಡಿದವನು ಈ ತಾರಿಕ ಇವತ್ತು ತಲೆಯನ್ನು ತಗ್ಗಿಸು ಅಂತ ಹೇಳ್ತೀಯ? ನಿಜ ಸರಿಯಲ್ಲ ರಂಭ, ಸರಿಯಲ್ಲ. ಈ ಮಾತನ್ನು ನಾನು ಕೇಳುವುದಿಲ್ಲ. ಕೈ ತಪ್ಪಿ ಹೋದಂತ ಯಾವುದು ಚಕ್ರ ಇದೆಯೋ ಅದನ್ನು ಹಿಂತಿರುಗಿ ನಾನು ಪಡೆಯುತ್ತೇನೆ ರಂಭ. ಒಂದು ವೇಳೆ ಸುದರ್ಶನ ಚಕ್ರವನ್ನು ಹಿಂತಿರುಗಿ ಪಡೆಯುವುದಕ್ಕೆ ನನ್ನಿಂದ ಆಗುವುದಿಲ್ಲ ಅಂತಾದ್ರೆ ಅದಕ್ಕೆ ತಲೆಯನ್ನು ಒಡ್ಡುತ್ತೇನೆ. ಶ್ರವಣ ಕಡೆಗೂ ನಾನಾಡುವಂತಹ ಮಾತುಗಳನ್ನ ಆಲಿಸುವುದರಲ್ಲಿ ನಿಮ್ಮ ಯೋಚನೆ ಇಲ್ಲ. ಹೊರಟು ನಿಂತಿದ್ದೀನಿ. ಈ ಹೊತ್ತಿನಲ್ಲಿ ನಾನು ಆ ಚಕ್ರವನ್ನು ಪಡೆಯಬೇಕಂತ ಹೊರಟು ನಿಂತವನಾಗಿದ್ದೇನೆ. ಹೋಗುತ್ತಿರುವಂತಹ ಸನ್ನಿವೇಶದಲ್ಲಿ ನಿಂದದಾಗಿರುವಂತಹ ಕಣ್ಣಿನಲ್ಲಿ ಕಣ್ಣೀರನ್ನು ಕಾಣುವುದಕ್ಕೆ ನಾನು ಇಚ್ಛೆ ಪಡುವುದಿಲ್ಲ ರಂಭ. ಸ್ವಾಮಿ ನಿಮಗೆ ಕಾಣುವುದಕ್ಕೆ ಇದು ಕಣ್ಣೀರಾಗಿ ಕಂಡರೆ ಮನದಲ್ಲಿ ಯೋಚಿಸಿ ಸ್ವಾಮಿ. ಏನು? ಹೊರಡುವಂತಹ ವೇಳೆಯಲ್ಲಿ ನನ್ನ ಮಡದಿ ರಂಭಾಮಣಿಯು ಆನಂದ ಬಾಷ್ಪವನ್ನೇ ಸುರಿಸಿದ್ದಾಳೆ ಅನ್ನುವುದಾಗಿ ನಿಮ್ಮ ಆಲೋಚನೆಯಲ್ಲಿರಲಿ ರಂಭ. ನನಗೆ ಮಾತ್ರ ಇದು ಬೇಕು, ವೀರವನಿತೆಗೆ ಇದು ಬೇಕು. ತನ್ನ ಗಂಡನಾದವನು ಯಾರಿಗೂ ತಲೆಯನ್ನು ತಗ್ಗಿಸದೆ ವೀರಾವೇಶದಲ್ಲಿ ಯುದ್ಧವನ್ನು ಮಾಡುತ್ತಾನೆ. ಅಂಥ ಗಂಡನನ್ನು ಪಡೆಯಬೇಕು ಎಂಬುದಾಗಿ ಎಷ್ಟೋ ಹೆಣ್ಣು ಮಗಳು ಆಸೆಯನ್ನು ಪಡುತ್ತಾರೆ. ಖಂಡಿತವಾಗಿ ನಿನ್ನ ಮನದಲ್ಲಿ ಇದು ಅದೇ ಇದೆ ರಂಭ. ಹೋಗುತ್ತಿರುವಂತಹ ಹೊತ್ತಿನಲ್ಲಿ ನನ್ನದಾಗಿರುವಂತಹ ಹಣೆಗೆ ನಿನ್ನದಾದಂತಹ ವಿಜಯ ತಿಲಕವನ್ನು ನೀನು ಇಟ್ಟೆ ಅಂತಾದ್ರೆ ಮಾಡುವ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಳ್ಳುತ್ತೇನೆ ರಂಭ. ಹೋಗಿ ಬನ್ನಿ ಸ್ವಾಮಿ. ಶುಭವಾಗಲಿ ಸ್ವಾಮಿ. ಪರಮೇಶ್ವರನ ಅನುಗ್ರಹ ನಿಮ್ಮ ಬಳಿ ಸ್ವಾಮಿ. ಹೋಗಿ ಬನ್ನಿ. Thank you.